ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆದ ಇವರ ಸ್ವತಂತ್ರ ಹೋರಾಟದಕ್ಲು ಜೀವ ಕೊರ್ನೆಡ್ದವರ ಭಾರತ ಮಾತೆ ಒರಿತಿರ್ಪಂತನೇನು ನಮ್ಮ ಮಾತ ಅರ್ಥ ಮಲ್ತು ನೋಡೊಂದು ಡೆಲ್ಲಿ ವಿಶ್ವವಿದ್ಯಾನಿಲಯದ ದುಂಬುದ ಪ್ರಾಧ್ಯಾಪಕರು ಡಾಕ್ಟರ್ ಸಂಶುಲ್ ಇಸ್ಲಾಂ ಪಂತೆರ್ ಅರೆನ ಉಪನ್ಯಾಸಗೂ ಎದುರಾದ ಕುಡ್ಲಾಡ್ ಎಬಿವಿಪಿ ಪ್ರತಿಭಟನೆ ನಡಪಾಯಿನೇಕ ಆರು ಅಭಿಪ್ರಾಯ ಕೊಡ್ತೀರು. ಕುಡ್ಲ ಹಂಪನಕಟ್ಟೆದ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜ್ ದುಂಬುದ ಶಾಸಕರು ಬಿವಿ ಕಕ್ಕಿಲಾಯ ಪ್ರತಿಷ್ಠಾನ ಶನಿವಾರ ಅಟಣೆ ಮಲ್ತದಿತ್ತಿನ ಡಿಲ್ಲಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರು ಡಾಕ್ಟರ್ ಸಂಶುಲ್ ಇಸ್ಲಾಮಿರರ್ನ ಬಿವಿ ಕಕ್ಕಿಲಾಯ ನೆಂಪುದ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎದುರಾದ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡಪಾಯರು. ಬರವು ಕಲ್ಪನಾ ಎಬಿವಿಪಿ ಕಾರ್ಯಕರ್ತರು ಗೋ ಬ್ಯಾಕ್ ಸಂಶುಲ್ ಇಸ್ಲಾಂ ಎಂದು ಬೊಬ್ಬೆ ಪಾಡಿಯರು. ಡಾಕ್ಟರ್ ಸಂಶುಲ್ ಇಸ್ಲಾಂ ದೇಶದ ಸ್ವತಂತ್ರ ಚಳವಳಿ ಬಗೆಟ್ ಭಾರಿ ಅಧ್ಯಯನ ನಡಪಾದ ಪಾಕ ಬುಕ್ಲೆನ ಬರೆತೆರ. ರಾಜ್ಯಶಾಸ್ತ್ರದ ದುಂಬುದ ಜತೆ ಪ್ರಾಧ್ಯಾಪಕರ ಸಂಶೋಧಕರ ಲೇಖಕರ ಬೊಕ್ಕ ಜನಕಲ ಸಂಘಟಕರಾದುಪ್ಪು ನಡೆದವರ ಅರೆನ ಬಿವಿ ಕಕ್ಕಿಲಾಯ ಪ್ರತಿಷ್ಠಾನ ಉಪನ್ಯಾಸ ಕೊರಿಯರ ಲೆತ್ತದಿತ್ತಂಡ. ಕಡಿಯುತ್ತ ಸ್ವತಂತ್ರ ಸಂಗ್ರಾಮ ಸಾರತ್ತ 857 ಜಂಟಿ ಬಲಿದಾನುಲು ಜಂಟಿ ವಾರಸ್ದಾರಿಕೆ ಪಂಪಿನ ಎಸೆಡು ಉಪನ್ಯಾಸ ಕೊರಿಯರೆ 65 ಬಿವಿ ಕಕ್ಕಿಲಾಯ ಪ್ರತಿಷ್ಠಾನದ ಗುರುಕಾರ್ಯರ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ತೆರಿಪಾಯರ. ಪ್ರತಿಭಟನೆ ಬಗೆಟ್ ಅಭಿಪ್ರಾಯ ಕೊರ್ನ ಡಾಕ್ಟರ್ ಸಂಶುಲ್ ಇಸ್ಲಾಂ ಭಾರತದ ಸ್ವತಂತ್ರ ಹೋರಾಟಡು ಪಾಕ ಜನ ಜೀವ ಕಳೆವಂದರ ಪ್ರತಿಭಟನೆ ಮಲ್ಪನಕ್ಲು ಭಾರತ ಮಾತೆನ ಪುದರಡ್ ಈ ಸ್ವತಂತ್ರಗಾದ ಜೀವ ಬಿಡ್ನಕ್ಲೆಗ್ ಬಿಲೆನೆ ಇಜ್ಜಂದಿನಂಚ ಮಲ್ತೊಂದುಲ್ಲೇರ. ಸ್ವತಂತ್ರ ಹೋರಾಟದಕ್ಲು ಜೀವ ಕೊರ್ನೇಡ್ದವರ ಭಾರತ ಮಾತೆ ಉರಿತೆರ ಪಂಪನೇನ ನಮ್ಮ ಮಾತ ಅರ್ಥ ಮಲ್ತು ನೋಡೊಂದು ಪಂಡಿರ. ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾಭವನಡು ಡಾಕ್ಟರ್ ಸಂಶುಲ್ ಇಸ್ಲಾಮಿರನ್ನ ಉಪನ್ಯಾಸ ಕಾರ್ಯಕ್ರಮ ನಡೆತದಿತ್ತದ ಬಿಗುತ್ತ ಪೊಲೀಸ್ ಬಂದೋಬಸ್ತ್ ಮಲ್ತದಿತ್ತೆರ. ಸಾವಿರದ 857 ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಒಂದು ಶೀರ್ಷಿಕೆಯನ್ನು ಇಟ್ಟು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮವೇ. ನಮಗೆ ಕಾರ್ಯಕ್ರಮದ ವಿರುದ್ಧ ಯಾವುದೇ ಹೋರಾಟವನ್ನು ನಾನಿಲ್ಲಿ ನಡೆಸುತ್ತಿಲ್ಲ. ಬಂದ ವ್ಯಕ್ತಿ ಮಾತ್ರ ನಮಗೆ ಅವರು ಬರಬೇಕಾಗಿರಲಿಲ್ಲ. ಯಾಕೆಂದರೆ ಹಲವಾರು ವಿವಾದಾತ್ಮಕ ಹೇಳಿಕೆಗಳಿಗೆ ಅವರು ಹೆಸರುವಾಸಿಯಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ ಸಾವರ್ಕರ್ ಅವರ ವಿರುದ್ಧವೂ ಕೂಡ ಧ್ವನಿಯನ್ನು ಎತ್ತಿದವರವರು. ಮತ್ತು ಇನ್ನೂ ಹಲವು ವಿವಾದಾತ್ಮಕ ಹೇಳಿಕೆಗಳಿಗೆ ಒಳಗಾದವರು. ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ವಿಚಾರಗಳನ್ನು ಹೊಂದಿರುವ ಇವರು ಬುದ್ಧಿಜೀವಿ ಇಂಥ ಕಾಲೇಜಿಗೆ ಬರೋದು ಬೇಡ. ನಮಗೆ ಇಂಥ ಒಂದು ವ್ಯಕ್ತಿ ಬಂದು ಇಲ್ಲಿ ಸ್ಪೀಚ್ ಮಾಡುವ ಅಗತ್ಯ ಇಲ್ಲ. Paying homage to these martyrs is respecting Bharat Mata also. But if you are saying that Bharat Mata ki jai and do not bother about when we are talking of these martyrs, that is very shameful. मैं ये बताना चाहता हूँ कि आरएसएस का जो राष्ट्र विरोधी और इंसानियत ह्यूमैनिटी विरोधी जो डॉक्यूमेंट्स है मेरे पास जो कलेक्शन है उसको अगर ये लोग पढ़ेंगे तो ये शर्म से डूब मरेंगे. 14th August 1947, one day before the independence of India, organizer, the RSS organ, English organ, produced an editorial. Those who have come to power through kick of fate may give in the hands of Hindu tricolor. It will never be respected by Hindus. It has 3 colors. 3 colors are bad omen. These people talk of Bharat Mata. The two nation theory the first time was given by Savarkar. Savarkar 1937 Ahmedabad session. First time he is presiding Hindu Mahasabha session. There are 2 antagonistic nations in India, Hindu and Muslims, which they want Indian constitution. Manu Smriti is against Hindu women. Manu Smriti is Hindu Shudras, Hindu Dalits. You want Indian constitution to be replaced by Manu Smriti? Tell us Manu Smriti is about whom? Is against whom? Those who say that Tiranga Jhanda is bad omen, they are RSS. What is ABVP? ABVP is the appendage of RSS, right? When it says that tricolor is bad omen, I can show you the document. Please take my book, Know the RSS.
ನೂತ 38 ವರ್ಷ ಇತಿಹಾಸದ ಕಾಂಗ್ರೆಸ್ ಪಕ್ಷ ಮಲ್ಲ ಕಡಲಿತ್ತಿನಂಚ ಉಂಡು ಇತ್ಯದ ಸಂಗತಿಡ್ದು ಬಿಜೆಪಿದ ಕೆಲವರು ಗಲಿಬಿಲಿಯಾತಿರ ಪಕ್ಷ ಬುಡ್ಪುನ ಚಿಂತನೆ ಮಲ್ತದಿರಂದು ಮಂತ್ರಿ ಬೋಸರಾಜು ಉಡುಪಿಡು ಪಂತಿರ ಬಿಜೆಪಿದ ಕೆಲವರು ಕಾಂಗ್ರೆಸ್ಗೆ ಬರ್ಪುನ ಇಚ್ಛೆದ ಬಗೆಟ್ ಆರು ಅಭಿಪ್ರಾಯ ತೆರಿಪಾದಿರ ಬಿಜೆಪಿದ ಕೆಲವರು ಕಾಂಗ್ರೆಸ್ಗೆ ಬರೆಯರ ಇಚ್ಛೆ ತಿರಿಪಾವಂದುಪ್ಪನ ಇತ್ಯದ ರಾಜಕೀಯ ಬುಲಿಚಲ್ ಬಗೆಟ್ ಒಡಿಪುಡು ರಾಜ್ಯದ ಎಲ್ಯ ನೀರಾವರಿ ಮಂತ್ರಿ ಬೋಸರಾಜು ಸುದ್ದಿ ಮಾಧ್ಯಮದ ಕ್ರೀಡಾ ಅಭಿಪ್ರಾಯ ತಿರಿಪಾದ ತಪ್ಪು ಮಲ್ತಿನಕ್ಲು ಶಿಕ್ಷೆ ಅನುಭವ ಮಲ್ತನೋಡೆ ಕಾಂಗ್ರೆಸ್ ಪಕ್ಷ ಮಲ್ಲ ಕಡಲಿತ್ತಿನಂಚ ಉಂಡು ಈ ಪಕ್ಷಗೂ ನೂತ 38 ವರ್ಷಲೆನ ಇತಿಹಾಸ ಉಂಡು ಪಾಕ ವರ್ಷ ರಾಜ್ಯ ಬೊಕ್ಕ ರಾಷ್ಟ್ರಡು ಆಡಳಿತ ನಡಪಾಯಿನ ಪಕ್ಷ ಇತ್ಯದ ಸಂಗತಿಡು ಬಿಜೆಪಿದ ಕೆಲವರು ಗಲಿಬಿಲಿಯಾತಿರ ಪಕ್ಷ ಬುಡ್ಪುನ ಚಿಂತನೆ ಮಲ್ದಿರಂದು ಪಂಡ್ಯರ ಎಂಕ್ಲು ಕಾಂಗ್ರೆಸ್ ತಕ್ಲು ಆಪರೇಷನ್ ಪನ್ಪನ ಶಬ್ದ ಕಲಸುಜ ಆಪರೇಷನ್ ಪನ್ಪನ ಹಾಳು ಶಬ್ದ ಬಿಜೆಪಿ ತಕ್ಲು ನಾವು ಅವಲೇ ಶುರುವಾತಂಡ ಪ್ರಜಾಪ್ರಭುತ್ವದ ನೀತಿ ನಿಯಮದಂಚ ಆಡಳಿತಕ್ಕೂ ಬತ್ತಿನ ಸರಕಾರಲಿನ ಮಗುಪನ ಕೆಲಸನು ಬಿಜೆಪಿ ತಕ್ಲು ಮಲ್ತದೇರ ಬಿಜೆಪಿ ತಕ್ಲು ಮಲ್ತಿನ ಕರ್ಮದ ಫಲ ಅನುಭವಿಸೊಂದುಲ್ಲೇರ ತಪ್ಪು ಮಲ್ತಿನಕ್ಲು ಶಿಕ್ಷೆ ಅನುಭವಿಸುಡೊಂದು ಮಂತ್ರಿ ಬೋಸರಾಜು ಪಂಡ್ಯರ ದೊಡ್ಡ ಸಮುದ್ರದಂಗೆ ಕಾಂಗ್ರೆಸ್ ಪಾರ್ಟಿ 138 ವರ್ಷ ಇತಿಹಾಸ ಇರತಕ್ಕಂಥ ಪಾರ್ಟಿ ಅನೇಕ ವರ್ಷಗಳು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು. ಈಗ ಅವರೆಲ್ಲ ನೋಡ್ಕೊಂಡು ಅಲ್ಲೆಲ್ಲ ಡಿಸ್ಪ್ಲೇಟ್ ಆಗಿದ್ದಾರೆ ಬಿ ಜೆ ಪಿಯಲ್ಲಿ. ಅವರೆಲ್ಲ ಬರಬೇಕಂತೇಳಿ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ನಾವು ಆಪರೇಷನ್ ಎಂಬ ಶಬ್ದಕ್ಕೆ ನಾವಂತೂ ಉಪಯೋಗ ಮಾಡೋರಲ್ಲ ಕಾಂಗ್ರೆಸ್ಸವರು. ಅದು ಕೆಟ್ಟು ಶಬ್ದ ಬಿ ಜೆ ಪಿಯಿಂದಲೇ ಪ್ರಾರಂಭ ಆಗಿದೆ. ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಪ್ರಜಾಸತ್ತಾತ್ಮಕವಾಗಿ ಬಂದಿರತಕ್ಕಂಥ ಸರ್ಕಾರಗಳು, ಅದು ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಎಲ್ಲ ಕಡೆ ಅವರೇ ಮಾಡಿದ್ದಾರೆ. ಅದು ಇವತ್ತು ರಿಪೀಟ್ ಆಗ್ತದೆ, ಅವರೇ ಅನುಭವಿಸ್ಬೇಕಾಗ್ತದೆ. ಯಾರು ತಪ್ಪು ಮಾಡಿರ್ತೀವೋ ಒಂದಿನ ನಾವು ಮತ್ತೆ ರಿಪೀಟ್ ಆಗ್ತದೆ. ಅದು ಆಗ ದೇಶದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿಗೆ ಆಗ್ತಾಯಿದೆ ಅಷ್ಟೇ. ಪುದರ್ಪುಯಿ ಬಂಗಾರ ಪದ್ದೆ ಸಂಸ್ಥೆ ಭೀಮಾ ಜ್ಯುವೆಲರ್ಸ್ದ ಒಡಿಪು ಶಾಖೆಡ್ ರಾಸಲೀಲ ಪದ್ದೇಲೆನ ಒಟ್ಟು ಮಲ್ತದಿತ್ತದ ಐತ ಪ್ರದರ್ಶನ ಬಿಡುಗಡೆ ಅಂಡ್ ಅದ ಮಾರುಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ರಾಸಲೀಲ ಪದ್ದೆ ಜಮೀನು ಬಿಡುಗಡೆ ಮಲ್ತದ ಎಡ್ಡೆಪ್ಪು ಬೈಕೇರ್ ಒಡಿಪುದ ಬಂಗಾರ ಪದ್ದೇಲಿನ ಪುದರ್ಪುಯಿ ಸಂಸ್ಥೆಲೆಡು ಒಂಜಾದುಪ್ಪನ ಭೀಮಾ ಜ್ಯುವೆಲರ್ಸ್ದ ಒಡಿಪು ಶಾಖೆಡ್ ರಾಸಲೀಲ ಬಂಗಾರ ಪದ್ದೇಲಿನ ಜಮೆ ಶುಕ್ರವಾರ ಬಿಡುಗಡೆ ಅಂಡ್ ಶ್ರೀಕೃಷ್ಣ ಜನ್ಮಾಷ್ಟಮಿದ ರಾಸಲೀಲ ಲೆಕ್ಕದ ಆವೃತ್ತಿ ಜಮೆ ಮಲ್ತಿನೇನ ಅದಮಾರ ಮಠದ ಹಿರಿಯ ಸ್ವಾಮೀಜಿ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ತುಡರ್ಪುತ್ತದ ಬಿಡುಗಡೆ ಮಲ್ತಿರ. ಈ ಪೊರ್ತುಡು ಸ್ವಾಮೀಜಿಯರು ಭೀಮಾ ಜ್ಯುವೆಲರ್ಸ್ ಅಂಗಡಿನ ಬೊಕ್ಕ ಇಸೀಸ ರಾಸಲೀಲ ಸಂಗ್ರಹ ಪದ್ದೇಲೆಂತುದು ಮೆಚ್ಚಿಗೆ ತೆರಿಪಾಯಿರ. ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯರು ಈ ಪೊರ್ತುಡು ಪಾತ್ರದ ಆರಾಧನೆಗೆ ಸರಿಯಾದ ಶ್ರೀಕೃಷ್ಣ ಮುಲ್ಪ ಬತ್ತದ ನೆಲೆ ಆತಿರ ರಾಸಲೀಲೆ ಪುದರ್ಕೆ ನಗನೆ ಮೇಯಿ ಕೊಕ್ಕೆರೊಂದು ಪಂಡ್ಯರ. ಒತ್ತು ಮ್ಯಾನೇಜರ್ ಜಿ ರಾಘವೇಂದ್ರ ಭಟ್ ಪಾತ್ರದ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸೀಮಿತ ಆವೃತ್ತಿದ ರಾಸಲೀಲ ಸಂಗ್ರಹ ಪನ್ಪುನ ವಿಶಿಷ್ಟವಾಯಿನ ಒಂಜನ ಮಲ್ತದ ಗಿರಾಕಿಲೆಂದೆತ ಪ್ರಯೋಜನದೆ ತೊನಡು ಒಡಿಪು ಭೀಮಾ ಶಾಖೆದ 17ನೇ ವರ್ಷದ ಲೇಸ್ 1 ಸೆಪ್ಟೆಂಬರ್ ತಿಂಗೊಲ್ದ 21-24 ಮುಟ್ಟ ನಡಪುಂಡು ಇಸೀಸ ಕೊಡುಗೆಯ ಕೊರಿಯರೆ ಉಲ್ಲ ಅಂದು ಪಂಡ್ಯರ. ರಾಸಲೀಲ ಪದ್ದೆ ಒಟ್ಟು ಮಲ್ತಿನೇನು ಬಿಡುಗಡೆ ಮಲ್ತಿನ ಪೊರ್ತುಡು ಶಾಖೆದ ಮಾರಾಟ ತೂವನ್ನ ಮ್ಯಾನೇಜರ್ ಗುರು ಪ್ರಸಾದ ರಾವ್, ಶೋರೂಮ್ ಮ್ಯಾನೇಜರ್ ಅಶ್ವಜಿತ್ ರಾವ್, ಕ್ಲಸ್ಟರ್ ಮುಖ್ಯಸ್ಥರ ಕಾರ್ತಿಕ್ ರಾವ್, ಜೋಸೆಫ್ ಆಂಟನಿ ಪಾಲ್ಗೊಂಡರು. ವಿಷಯಗಳು, ಒಳ್ಳೆಯ ಬಣ್ಣಗಳು ಅವರ ಮನಸ್ಸಿನಲ್ಲಿ ಸದಾಕಾಲ ಇರಲಿ. ಆ ನಿಟ್ಟಿನಲ್ಲಿ ಈ ಭೀಮಾದ ಮೇಲೆ ಭೀಮನ ಅಂತರ್ಯಾಮಿ ಕೃಷ್ಣನ ಆಶೀರ್ವಾದ ಇರಲಿ ಅಂತ ಭಾವಿಸ್ತಾ ಸಾಮಾನ್ಯ ಸುಮಾರು ಇಷ್ಟು ಜನಕ್ಕೆ ಒಂದು ರೀತಿಯಲ್ಲಿ ಅನ್ನ ಕೊಡತಕ್ಕಂತಹ ಸಂಸ್ಥೆ. ಇಲ್ಲೇ ಇಷ್ಟು ಜನಕ್ಕೆ ಅನ್ನ ಕೊಡತಕ್ಕಂತಹ ಸಂಸ್ಥೆ ತುಂಬ ಶಾಖೆಗಳುಂಟು. ಅಷ್ಟು ಶಾಖೆಗಳಲ್ಲಿಂದ ಸುಮಾರು 2,000 ಜನಕ್ಕೆ ಅನ್ನ ಕೊಡ್ತಾ ಇದ್ದಂತಹ ಸಂಸ್ಥೆ ಭೀಮ ಸಂಸ್ಥೆ ಅಂತಂದರೆ ಇದು ಸಾಮಾನ್ಯ ಅಲ್ಲ. ಇದು ಉತ್ತರೋತ್ತರವಾಗಿ ಚೆನ್ನಾಗಿ ಬೆಳೀಲಿ. ಇದೇ ತಿಂಗಳು 22ನೇ ತಾರೀಕಿನಂದು 22, 23, 24 ನಮ್ಮ ಭೀಮಾ ಜ್ಯುವೆಲ್ಲರ್ಸ್ ಉಡುಪಿ ಬ್ರಾಂಚ್ನ 15ನೇ ವರ್ಷದ ವಾರ್ಷಿಕೋತ್ಸವ ಕೂಡ ನಡೆಯಲಿಕ್ಕಿದೆ.
ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷ್ಣ ಜನ್ಮಾಷ್ಟಮಿಯಂದೇ ಇದನ್ನು ಬಿಡುಗಡೆ ಮಾಡಬೇಕು ಎಂಬ ಉದ್ದೇಶದಿಂದ ಉಡುಪಿಯ ಕೃಷ್ಣನ ರೂಪವನ್ನೇ ಮೂಲವಾಗಿ ಇಟ್ಟುಕೊಂಡು ನಾವು ಈ ಆಭರಣಗಳನ್ನೆಲ್ಲ ಬಿಡುಗಡೆ ಮಾಡಿದ್ದೇವೆ. ಸೊ ಇದೆಲ್ಲದರ ಸದುಪಯೋಗವನ್ನು ನಮ್ಮ ನೆಚ್ಚಿನ ಗ್ರಾಹಕ ಬಂಧುಗಳು ಪಡೆದುಕೊಳ್ಳಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ, ಮುಖ್ಯವಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಷ್ಣು ಶರಣ್ ಭಟ್ ಅವರ ಪರವಾಗಿ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಕೇಳಿಕೊಳ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕೈಗಾರಿಕಾ ಸ್ಥಾಪನೆಗೆ ಸಂಬಂಧಪಟ್ಟದ ಧಾರಣಾ ಸಾಮರ್ಥ್ಯಕ್ಕೆ ಅಧ್ಯಯನ ನಡೆಪಾದ ಇಡೀ ವರದಿ ಕುರಿಯರೆ ಊರ್ದ ಪ್ರಾಧಿಕಾರದ ಸಮಿತಿಗೆ ಸೂಚನೆ ಕೊಡ್ತೊಂದು ವಿಧಾನ ಪರಿಷತ್ತದ ಸರ್ಕಾರಿ ಭರವಸೆನ ಸಮಿತಿ ಗುರುಕಾರ್ಯರು BM ಫಾರೂಕ್ ಪಂತೆರ. ವಿಧಾನ ಪರಿಷತ್ತದ ಸರ್ಕಾರಿ ಭರವಸೆನ ಸಮಿತಿ ಗುರುಕಾರ್ಯರು BM ಫಾರೂಕ್ ಕುಡ್ಲಾಡು ಸುದ್ದಿಗುಟ್ಟಡು ಪಾತಿರ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಕೈಗಾರಿಕಾ ಸ್ಥಾಪನೆಗೆ ಸಂಬಂಧಪಟ್ಟದ ಧಾರಣಾ ಸಾಮರ್ಥ್ಯಗೆ ಅಧ್ಯಯನ ನಡೆಪಾದ ಇಡೀ ವರದಿ ಕುರಿಯರೆ ಊರದ ಪ್ರಾಧಿಕಾರದ ಸಮಿತಿಗೆ ಸೂಚನೆ ಕೊಡ್ತೊಂದು ಪಂಡ್ಯರ. ಭರವಸೆನ ಸಮಿತಿ ತುರ್ತುಗಿ ಜಿಲ್ಲೆಯ ರಡ್ಡು ದಿನದ ಅಧ್ಯಯನ ತಿರುಗಾಟ ಮಲ್ತದಿತ್ತದ ಪಾಕೈಚಾರಲಿನ ತೆರೆಯೊಂದುಂಡು ಭೌಗೋಳಿಕ ಧಾರಣಾ ಸಾಮರ್ಥ್ಯದ ಬಗೆಟ್ ಸಮಿತಿ ಕಟ್ಟದ ಅಧ್ಯಯನ ನಡೆಪಾಯರೆ ಊರದ ಪ್ರಾಧಿಕಾರಗೂ ಸೂಚನೆ ಕೊಟ್ಟು ಪ್ರಾಧಿಕಾರದ ವರದಿನ ಭರವಸೆನ ಸಮಿತಿ ಪಿಂದದ ರಾಜ್ಯ ಸರ್ಕಾರಗೂ ಸಂದಾವನೊಂದು ಆರೋಪಂಡ್ಯರ. ದುಂಬುತಾನ ಸಮಿತಿ ಗುರುಕಾರ್ಯ ಆದುಪ್ಪನಗ ಒಂಜರ ವರ್ಷಡು 2,000 ಭರವಸೆಲೆಡ್ ಸ್ವಲ್ಪ ಶೇಕಡದಾತ ನಡಪಾದಂಡ ಹೊಸ ಸರ್ಕಾರ ಬತ್ತಿ ಬೊಕ್ಕ ಹೊಸ ಸಮಿತಿಗೆ ಆತೆ ಭರವಸಲು ಬೈದಂಡ ಕೈಗಾರಿಕೆಲೆಡ್ ಉಂಡಾಯಿನ ಪರಿಸರದ ಮಾಲಿನ್ಯ ಬೊಕ್ಕ ಬೇತ ವಿಚಾರಲೆನ ಬಗೆಟ್ ಸ್ವತಂತ್ರ ಅಧ್ಯಯನ ನಡಪಾದ ಇಡೀ ವರದಿ ಸಂದಾವನಂಚ ನೀರಿ ಸಂಸ್ಥೆಗೆ ಈ ದುಂಬು ತಿರಿಪಾದಿತ್ತಂಡ ಇತ್ತೆ ಆ ಸಂಸ್ಥೆ ಸಮಿತಿಗೆ ವರದಿ ಕೊಡ್ತೊಂಡು ಗುರುವಾರ ಕೊಡ್ತಿನ ವರದಿನ ನನ್ನ ಪಿಂದೊಣಡಾತನಂದು BM ಫಾರೂಕ್ ಪಂಟೇರ. ಉಳಚರಂಡಿ ವ್ಯವಸ್ಥೆ ಪಾಕ ಅವ್ಯವಸ್ಥೆ ಹಿಡಿತದ ಐನು ಸರಿ ಮಲ್ಪರೆ ಸೂಚನೆ ಕೊಡ್ತೊಂಡು ಟ್ರಾಫಿಕ್ ಮೇಲ್ಸಂಕ ಸಮಸ್ಯೆ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಕಾರ್ಯಗೂ ಬರಂದಿನವು ಸೇರಿನಂಚ ಪಾಕ ಸಮಸ್ಯೆನ ಅಧ್ಯಯನ ಮಾಡ್ತದನಂದು ಫಾರೂಕ್ ಪಂಡೇರ. ಅನೇಕ ಭರವಸೆಗಳು ಕಲೌಟ್ ಆಗಿ ಬಂದಿರಲಿಲ್ಲ. ನಿಮಗೆ ಹೇಳಬೇಕಾದರೆ ಇಲ್ಲಿದ್ದು ಕೆಲವು ಸಬ್ಜೆಕ್ಟ್ ಕೆಲವು ಎತ್ತಿದ್ದೇವೆ. ಒಂದು ನಮ್ಮ ಇಲ್ಲಿಯ ಟ್ರಾಫಿಕ್ ಸಮಸ್ಯೆನೂ ಅದೇ, ಮತ್ತು 2 ಫ್ಲೈಓವರ್ಗಳ ಸಮಸ್ಯೆ ಇದೆ. ಒಂದು KPT ಮತ್ತು ನಂತೂರಲ್ಲಿ ಬ್ಲಾಕ್ ಆಗುವ ಸಂದರ್ಭ, ಮತ್ತು ಸಿಟಿಯನ್ನು ಡಿಕಂಜೆಷನ್ ಮಾಡೋ ಪರಿಸ್ಥಿತಿ, ಅದನ್ನು ಆದಷ್ಟು ನಾವು ವರ್ಟಿಕಲ್ ಹೋಗೋ ಬದಲು ಹಾರಿಜಾಂಟಲ್ ಆಗಿ ಎಕ್ಸ್ಪಾಂಡ್ ಮಾಡುವಂಥ, ಮತ್ತು ಈ ಸ್ಮಾರ್ಟ್ ಸಿಟಿಯಲ್ಲಿ ಇವತ್ತಿನವರೆಗೆ 3 ಸಲ ಟೆಂಡರ್ ಕೊರೆದು ಒಂದು ಸ್ಮಾರ್ಟ್ ಸಿಟಿದು ಒಂದು ಬಸ್ ಸ್ಟ್ಯಾಂಡ್ ಪ್ರಾಜೆಕ್ಟ್ ಇವತ್ತಿನವರೆಗೆ ಕಾರ್ಯಗತಗೊಳಿಸಿಲ್ಲ. ಅದೇ ರೀತಿ ಮಾಲಿನ್ಯದ ಬಗ್ಗೆ ಮತ್ತು ತೀವ್ರವಾದ ಕೆಲವು ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುವಂಥ ಪರಿಸ್ಥಿತಿಯ ಬಗ್ಗೆ ಒಂದು ಅಧ್ಯಯನ ಮಾಡಿದೆವು. ಜೊತೆಯಾಗಿ ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಅಂತ ಒಂದು ಇದೆ. ಈ ಕರ್ನಾಟಕದಲ್ಲಿ ಬಹುಶಃ ಸೆಪಿ ಅಂತ ಹೇಳ್ತೇವೆ, ಕ್ರಿಟಿಕಲ್ ಎನ್ವೈರ್ಮೆಂಟ್ ಪೊಲ್ಯೂಟೆಡ್ ಎನ್ವೈರ್ಮೆಂಟ್ ಏರಿಯಾ ಅಂತ ಹೇಳಿ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಬೀದರು, ದಕ್ಷಿಣ ಕನ್ನಡ ಮತ್ತು ಪೀಣ್ಯ, ನಮ್ಮ ಜಿಗಣಿ ಹತ್ರ ಏರಿಯಾ, ಹೀಗೆ ಒಂದು ಕೆಲವು ಪಾಕೆಟ್ಗಳು ಸೆಪಿ ಅಂತ ಬರುತ್ತೆ, CEP ಅಂದರೆ ಕ್ರಿಟಿಕಲಿ ಎನ್ವೈರ್ಮೆಂಟೆಡ್. ಅದರಲ್ಲಿ ಆ ಡೇಂಜರ್ ಝೋನ್ ಅಂತ ಕೆಲವು ಹೈಲಿ ಪೊಲ್ಯೂಟೆಡಲ್ಲಿ ನಾವು ಕೂಡ ಕ್ಯಾಟಗರಿ ಇದೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಇಮ್ಮಿಡಿಯೇಟಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಸರ್ಕಾರ ಆಗಲಿ ಮುಂದೆ ಇಂತಹ ಈ ಮಾಲಿನ್ಯವನ್ನು ತಡೆಗಟ್ಟಲು ಈ ಇಂಡಸ್ಟ್ರಿಗಳ ಮುಂದೆ ಇದರಲ್ಲಿ ಭಾಗಿಯಾಗಲು ಅದನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಅದಕ್ಕೆ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿದು ಕೂಡ ಫೈಂಡಿಂಗ್ಸು, ಆ ಕಮಿಟಿಯ ರೆಕಮೆಂಡೇಷನು ಈ ಜಿಲ್ಲೆಗೆ ಸಂಬಂಧಪಟ್ಟದ್ದು, ಅದನ್ನ ಬಗ್ಗೆ ಕೂಡ ಇವತ್ತು ವಿಮರ್ಶೆ ಮಾಡಿದ್ದೇವೆ. ಬ್ಯಾಂಕಿಂಗ್ ಕ್ಷೇತ್ರಡು ಪೂಜಾರಿಯರ್ ಮಲ್ತಿನ ಸಾಧನೆ ಎತ್ತೆಗ್ಲ ಅಳಿಯಂದೆ ಉರಿದಂಡು 6 ಪಾಡ್ದಿನ ಕೊರ್ನ ಸಾದಿಡು ದುಂಬುಪೋದು ರಾಜಕೀಯ ಮಲ್ಪು ಅಂದು ರಾಜ್ಯದ ಎಲ್ಯ ನೀರಾವರಿ ಮಂತ್ರಿ ಬೋಸರಾಜು ಪಂತೆರ್ 6 ಬಿ ಜನಾರ್ದನ ಪೂಜಾರಿಯರ್ನ ಆಶೀರ್ವಾದದೆ ತೊಂದು ಇಂಚ ಪಂತೆರ್. ಕಾಂಗ್ರೆಸ್ ಪಕ್ಷದ ನಾಯಕರು ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಇಲ್ಲಡೆಪೋಯಿನ ರಾಜ್ಯದ ಎಲ್ಯ ನೀರಾವರಿ ಮಂತ್ರಿ ಬೋಸರಾಜು ಪೂಜಾರಿಯರ್ನ ಕಾರ್ ಅಡ್ಡ ಬುಡ್ದು ಆಶೀರ್ವಾದದೆ ತಂದು ದುಂಬುದ ಸಂಗತಿಲೇನ ನೆಂಪು ಮಲ್ತೊಂಡೆರ. ಕಾಂಗ್ರೆಸ್ ಪಕ್ಷದ ಸಂಘಟನಾ ವಿಚಾರಡು ಜನಾರ್ದನ ಪೂಜಾರಿ ಎಂಕ್ಲಿಗೆ ಮಾತಾ ಮಾರ್ಗದರ್ಶನ ಮಲ್ತದೇರ. ಜನಾರ್ದನ ಪೂಜಾರಿ ಪಾಡ್ದುಕೊರ್ನ ಸಾದಿಡು ದುಂಬು ಪೋದು ರಾಜಕೀಯ ಮಲ್ಪು ಅಂದು ಮಂತ್ರಿ ಬೋಸರಾಜು ತೆರಿಪಾಯರ. ಬ್ಯಾಂಕಿಂಗ್ ಕ್ಷೇತ್ರಡು ಪೂಜಾರಿಯರ್ ಮಲ್ತಿನ ಸಾಧನೆ ಇತ್ತೆಗ್ಲ ಅಳಿಯಂದೆ ಉರಿದಂಡೆ ಕಾಂಗ್ರೆಸ್ ಪಕ್ಷಗಾರನ ಕೊಡುಗೆ ದಿಂಜ ಅಂದು ಮಂತ್ರಿಯರು ಪುಗಾರಿಯರು. ಪ್ರಾಮಾಣಿಕರು ಹೇಗೆ ಬದುಕಬೇಕು ಅಂತ ತೋರಿಸ್ಬಿಟ್ಟು ಅವರು ಈಗಲೂ ಬ್ಯಾಂಕ್ ವಿಷಯ ಬಂದರೆ ನಮ್ಮಲ್ಲೆಲ್ಲ ಸಾಲ ಮೇಲೆ ರಾಯಚೂರಲ್ಲಿ ಬಂದು ಮಹಿಳಾ ಸಮಾಜದಲ್ಲಿ ಮಾಡಿದಿರ್ತಾರೆ ಅವತ್ತು POSನಲ್ಲಿ ನಾನು ಮಾಡೋದಿಲ್ಲ ಅಂತಂದು
ಮತ್ತು ಮೊದಲೇ ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿ 53 ವರ್ಷದಲ್ಲಿದ್ದೀನಿ. 1919 ನಾನು ಕೊನೆಗೆ ACCನಲ್ಲಿ ಸಹಿತ ಕೆಲಸ ಮಾಡಿದೆ. ಇವರು ಜನಾರ್ದನ್ ಪೂಜೆ ಅವರು ರಾಷ್ಟ್ರ ಮಟ್ಟದಲ್ಲಿದ್ದಾಗಲೂ ಸಹಿತ ನಮಗೆ ಭಾಳ ಮಾರ್ಗದರ್ಶನ ನೀಡತಕ್ಕಂಥದ್ದು. ಪಕ್ಷದ ಆರ್ಗನೈಸೇಷನಲ್ಲಿದ್ದಾಗ ಮತ್ತು ಮಂತ್ರಿ ಇದ್ದಾಗ ಸಹಿತ ನಮ್ಮ ಭಾಗಕ್ಕೆ ಸಹಿತ ಬಂದು ಬಡವರ ಬಗ್ಗೆ ಅತ್ಯಂತ ಕಳಕಳಿ ಒಂದು ಅನೇಕ ಕಾರ್ಯಕ್ರಮಗಳು ಕೊಡೋದ್ರ ಜೊತೆಯಲ್ಲಿ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಸೊ ಇವರದೇ ಆದಂಥ ಒಂದು ಸ್ವಭಾವ ಇಡೀ ರಾಷ್ಟ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರೋದ್ರಿಂದ ಅವರು ಎಲ್ಲಿ ಯಾವುದೇ ಭಾಗಕ್ಕೆ ಸಂಘಟನಾ ವಿಷಯದಲ್ಲಿ ಬರ್ತಾಯಿದ್ರೆ ಅಷ್ಟೇ ಪ್ರಾಮಾಣಿಕತೆಯಿಂದ, ಅಷ್ಟೇ ಪರಿಶ್ರಮದಿಂದ ಪಕ್ಷ ಸಂಘಟನೆ ಮಾಡಿದ್ದಾರೆ. ಮತ್ತು ಅವರು ತತ್ವ ಸಿದ್ಧಾಂತಕ್ಕೆ ಮತ್ತು ಅತ್ಯಂತ ನಿಷ್ಠಾ ಪ್ರಾಮಾಣಿಕತೆಯಿಂದ ಯಾರಾದರೂ ದೇಶದಲ್ಲಿದ್ದರೆ ಅವರು ಜನಾರ್ದನ್ ಪೂಜಾರಿ ಅಂತ ಹೇಳಬೇಕು. ಅದೇ ಜೊತೆಯಲ್ಲಿ ಇಲ್ಲಿ ಈ ಮಂತ್ರಿ ಆಗಬೇಕಾದ್ರೆ ಆ ಪ್ರಾಮಾಣಿಕತೆ ನಿಷ್ಠೆಯಿಂದ ಅವ್ರದ್ದೇ ಮಾತುಗಳನ್ನ, ಇವರಿಬ್ಬರು ನಾಯಕರುಗಳ ಮಾತುಗಳನ್ನೇ ನಾವು ನಮ್ಮ ಕಾರ್ಯಕರ್ತರಿಗೆ ಪಕ್ಷ ಸಂಘಟನೆಯಲ್ಲಿ ಪ್ರತಿನಿತ್ಯ ನಾವು ಸ್ಮರಿಸ್ತಾ ಇರ್ತೀವಿ. ಕುಡ್ಲ ಮಹಾನಗರ ಪಾಲಿಕೆದ ಪೊಸಮೇರಾಯಿನ ಕೊಡಿಯಾಲಬೈಲ್ ವಾರ್ಡ್ದ ಪಾಲಿಕೆ ಸದಸ್ಯರು ಸುಧೀರ್ ಶೆಟ್ಟಿ ಕಣ್ಣೂರು ಅಪ್ಪನ ಕಾರ್ಗ ಅಡ್ಡಬುಡ್ದು ಆಶೀರ್ವಾದದೆ ತೊಂದರ. ಬಿಕಾಂ ಪದವಿ ಕಲ್ತದ ಸಾರಿಗೆ ಉದ್ಯಮಿ ಆದುಪ್ಪನ 6 ಮೂಜಿ ಸರ್ತಿ ಮಹಾನಗರ ಪಾಲಿಕೆ ಸದಸ್ಯರಾತಿರ. ಕುಡ್ಲ ಮಹಾನಗರ ಪಾಲಿಕೆದ ಪೊಸಮೇರಾಯಿನ ಕೊಡಿಯಾಲಬೈಲ್ ವಾರ್ಡ್ದ ಪಾಲಿಕೆ ಸದಸ್ಯರ ಸುಧೀರ್ ಶೆಟ್ಟಿ ಕಣ್ಣೂರು ಅಪ್ಪನ ಕಾರ್ಗ ಅಡ್ಡಬುಡ್ದು ಆಶೀರ್ವಾದ ನಟ್ಟೊಂಡೇರ. ಈ ಪೊರ್ತುಡ ಅಪ್ಪೆ ಗುಲಾಬಿಯರಿಗೆ ಉಡಲ್ ದಿಂಜಿದೆ ಎಡ್ಡೆ ಆಲಾಂದ್ ಎಡ್ಡೆಪ್ಪು ಬೈಕದ ಚೀಪೆ ತಿನ್ಪಾಯಿರ. ಬೊಡೇತಿ ಉಷಾ ಶೆಟ್ಟಿ ಅಣ್ಣೆ ಲೋಕೇಶ್ ಶೆಟ್ಟಿ ಮೈತಿದಿ ಶಕುಂತಳಾ ಶೆಟ್ಟಿ ಬೊಕ್ಕ ಸಂಸಾರದಕ್ಲು ಈ ಪೊರ್ತುಡಿತ್ತೆರ. ದೋಸ್ತಿಲು ಅಭಿಮಾನಿಲವರೆಗೆ ಎಡ್ಡೆಪ್ಪು ಬೈಕೆರ. ವಿಠ್ಠಲ ಶೆಟ್ಟಿ ಗುತ್ತು ಇಲ್ಲು ಕೋಡಿಕಲ್ಗ ಸುಧೀರ್ ಶೆಟ್ಟಿ ಈ ಪೊರ್ತುಡು ಪೋಯರು. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತೆ ಆದ ಇತ್ತ ಕುಡ್ಲ ಮಹಾನಗರ ಪಾಲಿಕೆಡ್ ಹಿರಿಯ ಸದಸ್ಯ ಆದ ಗುರ್ತಮಲ್ತೊನ್ನ ಸುಧೀರ್ ಶೆಟ್ಟಿ ಶುಕ್ರವಾರ ನಡತಿನ ಓಟುಡು ನಗರದ ಮೇಯರ್ ಆದ ಗೆಂದಿದೆರ. RSS ಮಿತ್ತು ಬತ್ತಿನ ಬಿಡ್ಸೆ ಸಂಘಟಕರಾದುಪ್ಪುನ ಸುಧೀರ್ ಶೆಟ್ಟಿ ಕಣ್ಣೂರು ಮೂಜಿ ಸರ್ತಿ ಪಾಲಿಕೆ ಓಟುಡು ಗೆಂದಿದೆರ. ಸುರತ್ಕಲ್ ಗೋವಿಂದಾಸ ಕಾಲೇಜಿಡ್ ಬಿಕಾಂ ಪದವಿ ಕಲ್ತಿದಿನ 52 ವರ್ಷ ಪ್ರಾಯದ ಸುಧೀರ್ ಸಾರಿಗೆ ಉದ್ಯಮಿ. ಕಣ್ಣೂರು ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜಕೀಯ ಪೊಗ್ಗಿನ 6 ಕಣ್ಣೂರುಡು 2 ಸರ್ತಿ ಪಾಲಿಕೆಗೆ ಸದಸ್ಯರಾದ ಗೆಂದಿದೆರ. 2013 ಮೇಟು ಕೊಡಿಯಾಲಬೈಲ್ ವಾರ್ಡ್ಗೆ ಓಟು ಉಂಟುದು ಗೆಂದಿನ 6 ಪಾಲಿಕೆಡ್ ಎದುರು ಪಕ್ಷದ ನಾಯಕರಾದ ಮುಖ್ಯ ಸಚೇತಕರಾದ ನಗರ ಯೋಜನೆ ಸ್ಥಾಯಿ ಸಮಿತಿ ಪ್ರಧಾನ ಕಾರ್ಯಂತರಾದ ಕೆಲಸ ಮಲ್ದೆರ. ಇತ್ತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯಂತರಾದೊಪ್ಪನ ಸುಧೀರ್ ಶೆಟ್ಟಿ ಕುಡ್ಲದ ಹೊಸ ಮೇಯರಾದ ದಾನೆಮಾತಾ ಅಭಿವೃದ್ಧಿ ಬುಲೆಚಲು ಸುಧಾರಣೆ ಮಲ್ಪೆರಂದ ನಗರದ ಜನಕಲು ಎದುರು ತೂವಂದುಲ್ಲೆರ. ಕುಡ್ಲದ ಉರ್ವ ಅಶೋಕನಗರ ಬಿಲ್ಲವ ಸಂಗೋಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 151 ವರ್ಷದ ಜನ್ಮ ದಿನಾಚರಣೆಯಲ್ಲಿ ಇಂಚಿಪ ನಡೆತಡ. ಸಹಾಯಕ ಪೊಲೀಸ್ ಕಮಿಷನರ್ ಎಸ್ ಮಹೇಶ್ ಕುಮಾರ್ ಗುರ್ಕಾರ್ಮೆ ವಹಿಸುತ್ತಿದ್ದರು. ಕುಡ್ಲದ ಉರ್ವ ಅಶೋಕನಗರ ಬಿಲ್ಲವ ಸಂಗೋಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 151 ವರ್ಷದ ಜನ್ಮ ದಿನಾಚರಣೆಯಲ್ಲಿ ಇಂಚಿಪ ನಡೆತಡ. ದುಂಬತ್ತ ಗುರು ಮಂದಿರೊಡ್ಡು ಉರ್ವ ಮಾರ್ಕೆಟ್ದ ಅಶ್ವಥ ಕಟ್ಟೆಗೆ ಗುರುಕ್ಲನ ಪಟತ ಒಟ್ಟುಗು ಶೋಭಾಯಾತ್ರೆ ನಡಪಾದ ಕಟ್ಟೆಡು ಸಭಾಲೇಸ್ ನಡೆತಂಡ. ಸಂಘದ ಪ್ರಧಾನ ಕಾರ್ಯಂತರ ಧನ್ಯಲತಾ ರಮೇಶ್ ಎದ್ದುಕೊಂಡರ. ಸಹಾಯಕ ಪೊಲೀಸ್ ಕಮಿಷನರ್ ಎಸ್ ಮಹೇಶ್ ಕುಮಾರ್ ಗುರ್ಕಾರ್ಮೆಡ್ ಮಾಲತಿ ದೇವದಾಸ್ ಲೇಸನ್ ಉದಿಪನ ಮಲ್ತೆರ. ನಮ್ಮ ಕುಡ್ಲ ಚಾನೆಲ್ದ ಡಾಕ್ಟರ್ ಪ್ರಿಯಾ ಹರೀಶ್ ಗುರು ಸಂದೇಶ ಕೊರಿಯರ. ವಿಷ್ಣು ಬಂಡಯ್ಯರು ನಮ್ಮನ್ನು ಮಾತ ಪೋಷಣೆ ಮಲ್ಪುನಾರು ಅಂಚನೆ ಗುರುದಾದ ಮಲ್ಪೇರು ನಮ್ಮಡೈತಿನ ಎಡ್ಡೆಡ್ಡೆ ವಿಚಾರಲೇನು ನಮ್ಮಡೈತಿನ ಎಡ್ಡೆಡ್ಡೆ ಆಲೋಚನೆಲೇನು ಬುದ್ಧಿಲೇನು ಮಾತಾರು ಪೋಷಣೆ ಮಲ್ಪೇರು ಐಕಾದ ಅರೆಗೆ ನಮ್ಮ ಗುರು ವಿಷ್ಣು ಅಂದು ಪನ್ಪ ಗುರುದೇವೋ ಮಹೇಶ್ವರ ಅಂದು ಪನ್ಪ ಮಹೇಶ್ವರ ಪಂಡಯ್ಯರು ಲಯಕರ್ತೆ ಅಂಚನೆ ಗುರುಲದಾದ ಮನ್ಪೇರು ನಮ್ಮಡೈತಿನ ಬೊಡ್ಚಾಂದಿನ ಆಲೋಚನೆ ನಮ್ಮಡೈಚಿನ ದುರ್ಬುದ್ಧಿಲೇನೊಂದೇನು ಮಾತಾರು ನಾಶ ಮಲ್ಪೇರು.
ಹರೇಕಳ ಹಾಜಬ್ಬ, ರೊನಾಲ್ಡ್ ಮಿರಾಂಡ, ರಿಯಾನಾ ಧೃತಿ ಫೆರ್ನಾಂಡಿಸ್, ಅರ್ಜುನ್ ಸಾಲ್ಯ ನಿಂಚ ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಡಾಕ್ಟರ್ ಬಿಜಿ ಸುವರ್ಣ, ರಾಮಣ್ಣ ಪೂಜಾರಿ, ಬಿ ರವೀಂದ್ರ ಮಕ್ಳಿಗೆ ಮರ್ಯಾದೆ ಸಂದಾಯ್ತ ಮಲ್ತೆರ. ಎಸ್ ಮಹೇಶ್ ಕುಮಾರ್ ಗುರ್ಕಾರ್ಮೆದ ಪಾತ್ರ ಪಂಡದ ಸಂಗೋಗು ಎಡ್ಡೆಪ್ಪು ಬಯಕದ ಬರವು ಕಲ್ಪನಕ್ಲು ಅಮಲ್ದ ಚಟಕ್ಕು ಬಲಿಯಾವಂದೆ ಹಿರಿಯರ್ನ ಮಾರ್ಗದರ್ಶನಡು ಸಾಗದ ನಮ್ಮ ಸಂಸ್ಕೃತಿ ಉರಿಪಡೊಂದು ಪಡ್ಡೆರ. ಕೆಟ್ಟ ದಾರಿಗೆ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಅದು ಸರಿ ಹೋಗಬೇಕಾದ್ರೆ ನಾರಾಯಣ ಗುರುಗಳ ಆದರ್ಶಗಳನ್ನು ಮನೆಯಲ್ಲಿ ತಂದೆ ತಾಯಂದಿರು ಮೊದಲನೇದಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ತಿಳಿಸಬೇಕಾದ ಅವಶ್ಯಕತೆ ಇದೆ. ಈಗಾಗಲೇ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಯಾವ ರೀತಿ ಕೊಡಬೇಕು ಅಂದರೆ ತಂದೆ ತಾಯಂದಿರು ಕೊಡಬೇಕು. ಕನಿಷ್ಠ ಅವನು ಪದವಿಯನ್ನು ಪಡ್ಕೊಳ್ಬೇಕು ತನಕ ನಾವು ಅವರನ್ನು ಜೊತೆಯಲ್ಲಿ ಇಟ್ಕೊಂಡು ಪಾಲನೆ ಮಾಡಬೇಕು. ಇವತ್ತು ನಾವು ಏನಾಗಿದ್ದೀವಿ ಅಂತಂದರೆ ತಂದೆ ತಾಯಿಗಳ ಮನೆಗಳಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಯಾವಾಗ ಹೋಗಬೇಕು ಯಾವಾಗ ಬರಬೇಕು ಅಂತ ಯಾವುದೇ ನಿಯಂತ್ರಣ ನಿಮ್ಮಲ್ಲಿಲ್ಲ. ಇವತ್ತು ನೀವು ಅದನ್ನು ಒಪ್ಕೊತಿರಲ್ವೋ ಗೊತ್ತಿಲ್ಲ, ನಾನಂತೂ ನೋಡಿದ್ದೀನಿ. ನಾವು ಕಾಲೇಜಲ್ಲಿ ನಾವು ಶಾಲೆಗೆ ಹೋಗಬೇಕಾದ್ರೆ 4:15 ನಮ್ಮ ಶಾಲೆ ಮುಗಿದ್ರೆ 4:45 ಗಂಟೆಗೆ ನಾವು ಮನೆಗೆ ಹೋಗಲಿಲ್ಲ ಅಂದರೆ ನಮ್ಮ ಮನೆ ಬಾಗಿಲಾಗ್ತಿದ್ರು, ಹೊರಗಡೆ ಇಡ್ತಿದ್ರು. ನೀನೇನು ಮಾಡ್ಕೊಂಡು ಬಂದಿದ್ದೆ, ಮೊದಲು ನಿಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡು ಬನ್ನಿ ಅಂತೇಳಿ. ಇವತ್ತು ನಾವು ಎಲ್ಲಿದೆಯಾ ಅಂತ ಕೇಳೋಂಥ ಸ್ಥಿತಿಯಲ್ಲಿ ಮಕ್ಕಳಿಗೆ ನಾವಿಲ್ಲ. 10 14 ಕ್ಲಾಸ್ ಪರೀಕ್ಷೆ ಹೆಚ್ಚ ಮಾರ್ಕದೆತ್ತಿನಕ್ಲೆಗೆ ಪ್ರತಿಭಾ ಪುರಸ್ಕಾರ ಬೊಕ್ಕ 21 ಜೋಕ್ಲೆಗೆ ವಿದ್ಯಾರ್ಥಿ ವೇತನ ಕೊಡ್ದು ಮೆಚ್ಚುಗೆ ತೆರಿಪಾಯರ. ಮಹಾನಗರ ಪಾಲಿಕೆ ಸದಸ್ಯರ ಸಂಧ್ಯಾ ಮೋಹನ್ ಆಚಾರ್ಯ, ಗಣೇಶ್ ಕುಲಾಲ್, ಉರ್ವಾ ಬಿಲ್ಲವ ಸಂಘದ ಗುರುಕಾರ್ಯರು ಬಿ ಹರಿಪ್ರಸಾದ್, ಪದ್ಮನಾಭ ಕೋಟ್ಯನ್, ಸತೀಶ್ ಪೂಜಾರಿ ಪಾಲ್ದಿತ್ತುಂಡರ. ಬಿ ಶ್ರೀನಿವಾಸ ಅಶೋಕನಗರ ಕಾರ್ಯಕ್ರಮ ಸುತ್ತಾಡ್ತಿರ. ಕುಡ್ಲದ ಕೊಟ್ಟಾರ ಶ್ರೀಯಾನ್ ಮಹಾಲ್ದ ಬರವುತಪ್ಪೆ ಸರಸ್ವತಿ ದೇವೇರ್ನ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರಡು ಶ್ರೀಕೃಷ್ಣ ಜನ್ಮಾಷ್ಟಮಿದಲ್ಲಿ ಕೊಡು ಕ್ಷೇತ್ರದ ಕೃಷ್ಣ ದೇವೇರ್ನ ಸಾನ್ನಿಧ್ಯಡು ವಿಶೇಷ ಆರಾಧನೆ ಮಲ್ತೆರ. ಧರ್ಮ ರಕ್ಷಣಾ ಮಗವೀರ ವೇದಿಕೆದಲ್ಲಿ ಕೊಡು ಬೆಣ್ಣೆ ರಂಗಪೂಜೆ ನಡಪಾಯರ. ಕುಡ್ಲದ ಕೊಟ್ಟಾರ ಶ್ರೀಯಾನ್ ಮಹಾಲ್ದ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರಡು ಬರುವುದಪ್ಪೆ ಸರಸ್ವತಿ ದೇವಿಯರ ಪ್ರಧಾನವಾದ ಉಪನೇತ ಒಟ್ಟುಗು ಮಾತಾ ದೇವಿಯರ್ನ ಆರಾಧನೆ ನಡ್ತೊಂದುಂಡು. ಶ್ರೀಕೃಷ್ಣ ಜನ್ಮಾಷ್ಟಮಿದಲ್ಲಿ ಕೊಡು ಕ್ಷೇತ್ರದ ಕೃಷ್ಣ ದೇವಿಯರ್ನ ಸಾನ್ನಿಧ್ಯಡು ಅಷ್ಟಮಿದ ದಿನ ಪಂಚಾಮೃತ ಅಭಿಷೇಕ, ಮಹಾಪೂಜೆ, ಮಧ್ಯಾಹ್ನ ಅಲಂಕಾರ ಪೂಜೆ, ರಾತ್ರಿ ತಿಂಗೊಲ್ದ ದೇವಿಯರ್ನ ಉದಿಪುನ ಕೊಡ್ತು. ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಕ್ ಶ್ರೀಕೃಷ್ಣ ಅಷ್ಟೋತ್ತರ ಶತನಾಮಾವಳಿ ಮಹಾಪೂಜೆ ನಡಪಾಯರ. ಮನದಾನಿ ಮೊಸರು ಕುಡಿಕೆ ಉಚ್ಚೇದ ದಿನ ಬೈಯಾಗ ಧರ್ಮ ರಕ್ಷಾ ಮಗವೀರ ವೇದಿಕೆದಲ್ಲಿ ಕೊಡು ಬೆಣ್ಣೆ ರಂಗಪೂಜೆ, ಮಹಾಪೂಜೆ, ಪ್ರಧಾನ ಪೂಜೆ ಮಲ್ಪನ ನವೀನ್ ಚಂದ್ರ ಶ್ರೀಯಾನ್ ಬೊಕ್ಕ ನಿಖಿತಿಯನ್ ಶ್ರೀಯಾನ್ ದುಂಬಾಳ್ತೆಡ್ ನಡೆತಂಡ. ಕೊಟ್ಟಾರ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರದ ಅನುವಂಶಿಕ ಮುಕ್ತೇಸರರು ತುಳಸಿ ಎನ್ ಸುವರ್ಣ, ಊರದ ಸುತ್ತಮುತ್ತಲದ ಭಕ್ತರು, ಧರ್ಮ ರಕ್ಷಣಾ ಮುಗವೀರ ವೇದಿಕೆದ ಪದಾಧಿಕಾರಿಗಳು, ಮಹಿಳಾ ವೃಂದದಕ್ಲು ಈ ಪೊರ್ತುಡಿತದ ಶ್ರೀ ವಿದ್ಯಾ ಸರಸ್ವತಿ ಶ್ರೀಕೃಷ್ಣ ಪರಮಾತ್ಮೆ ಬೊಕ್ಕ ಪರಿವಾರ ದೇವರ್ಕಳಿರ್ನ ಇಂಬು ನಟ್ಟೊಂಡೆರ. ಬ್ರಹ್ಮಶ್ರೀ ನಾರಾಯಣ ಗುರು ಯುವ ವೇದಿಕೆ ಕಾಸರಗೋಡು ಜಿಲ್ಲಾ ಸಮಿತಿದ ನಿಲೆಟ್ ಗುರು ಜಯಂತಿ ಕಾರ್ಯಕ್ರಮ ಇಂಚಿಪ್ಪ ತಲಪಾಡಿಡ್ ನಡತಂಡ. ಸಮಾಜ ಸೇವಕರು ಕೆಟಿ ಸುವರ್ಣರೆಗ್ ಗುರುಶ್ರೀ ಪ್ರಶಸ್ತಿ ಬೊಕ್ಕ ರಕ್ಷಿತಾ ಮಂಜೇಶ್ವರ ಮೆರೆಗ್ ಗುರುಶ್ರೀ ಬಂಗಾರದ ಪದಕ ಕೊಡ್ತು ಮರ್ಯಾದೆ ಮಲ್ತೆರು. ಬ್ರಹ್ಮಶ್ರೀ ನಾರಾಯಣ ಗುರು ಯುವ ವೇದಿಕೆ ಕಾಸರಗೋಡು ಜಿಲ್ಲಾ ಸಮಿತಿದ ನಿಲೆಟ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 151ನೇ ವರ್ಷದ ಜನ್ಮ ದಿನಾಚರಣೆ ಗುರುಶ್ರೀ ಬಂಗಾರದ ಪದಕ ಕೊರ್ಪನ ಬೊಕ್ಕ ಕರ್ನಾಟಕ ರಾಜ್ಯ ಪಿರವುರಿದಿನ ವರ್ಗಲೆನ ಆಯೋಗದ ಸದಸ್ಯರು ಬೊಕ್ಕ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಉಳ್ಳಾಲದ ಗುರುಕಾರ್ಯರು ಕೆಟಿ ಸುವರ್ಣರಿಗೆ ಗುರುಶ್ರೀ ಪ್ರಶಸ್ತಿ ಕೊರ್ಪನಲ್ಲಿ ಇಂಚಿಪ ತಲಪಾಡಿದ ಮರಿಯಷ್ಟಮ ಇಂಗ್ರೇಜಿದ ಹಾಲ್ಡ್ ನಡೆತದ. ಗುರುಕಾರ್ಮಿನ ವಯಸ್ಸಿನ ವೇದಿಕೆದ ಗುರುಕಾರ್ಯರು ಬೊಕ್ಕ ಧಾರ್ಮಿಕ ಉಪನ್ಯಾಸಕರ ಕೃಷ್ಣ ಶಿವಕೃಪಾ ಕುಂಜತ್ತೂರು ಗುರುಕಾರ್ಮಿ ವಹಿಸದ ಮಾತರೆಲ್ಲ ಎತ್ಕೊಂಡ್ಯಾರ. ಕಂಕನಾಡಿ ಬ್ರಹ್ಮ ವೈದರ್ ಕಳಗರೋಡಿದ ಗಂಗಾಧರ ಶಾಂತಿ ಲೇಸನ ಉದಿಪನ ಮಲ್ತೆರ. ಗೆಜ್ಜೆಗಿರಿ ಕೋಟಿ ಚೆನ್ನಯ್ಯ ದೇವಿ ವೈದ್ಯದಿ ಮೂಲಸ್ಥಾನದ ದುಂಬುದ ಗುರುಕಾರ್ಯರು ಬೊಕ್ಕ ಪುತ್ತೂರು ಅಕ್ಷಯ ಬರವು ಸಂಸ್ಥೆದ ಗುರುಕಾರ್ಯರು ಜಯಂತ ನಡುಬೈಲ್, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ ಬೋಳಾರ, ಕಾಸರಗೋಡು ಬಿಲ್ಲವ ಸಂಘಲನ ಒಕ್ಕೂಟದ ಗುರುಕಾರ್ಯರು ಕೃಷ್ಣಪ್ಪ ಪೂಜಾರಿ ದೇರಂಬಳ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ದುಂಬುದ ಒತ್ತು ಗುರುಕಾರ್ಯರು ಸತೀಶ್ ಕುಂಪಳ ಇಂಚ ಬಿನ್ನೆರು ಒಟ್ಟು ಸೇರಿದ ಕೆಟಿ ಸುವರ್ಣರಿಗೆ ಗುರುಶ್ರೀ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ.
ಬೇತೆ ಬೇತೆ ಕ್ಷೇತ್ರಲಿನ ಜೋಕುಲು ಬೊಕ್ಕ ಜವನ ಜವಂದಿಲಿನ ಸಾಧನೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ 10ನೇ ಕ್ಲಾಸ್ ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಡ್ ಹೆಚ್ಚ ಮಾರ್ಕ್ ದೆತ್ತಿನಕ್ಲೆಗ್ ವಿದ್ಯಾರ್ಥಿ ವೇತನ ಬೊಳ್ಳಿದ ಪದಕ 12ನೇ ಕ್ಲಾಸ್ ಹೆಚ್ಚ ಮಾರ್ಕ್ ದೆತ್ತಿನ ರಕ್ಷಿತಾ ಮಂಜೇಶ್ವರಗ್ ಗುರುಶ್ರೀ ಬಂಗಾರದ ಪದಕ ಕೊಡ್ದು ಮರ್ಯಾದೆ ಮಲ್ತೆರ. ಎಜೆ ಶೇಖರ್, ಚಂದ್ರಶೇಖರ ಉಚ್ಚಿಲ, ಬಾಬು ಶ್ರೀಷ್ಠಾಸ್ತ ಕಿನ್ಯ, ರಘು ಸಿ ಚಿರುಗೋಳಿ, ನಾರಾಯಣ ಪೂಜಾರಿ, ಹರೀಶ್ ಮುಂಡೋಳಿ, ಅಶ್ವಥ ಪೂಜಾರಿ ಚಿಪ್ಪಾರ್, ಸತೀಶ್ ಕರ್ಕೆರ, ತಿಲಕ್ ಪ್ರಸಾದ್, ಸತೀಶ್ ಕುಂಬ್ಳೆ, ಲವ ಪೂಜಾರಿ ಮೀಪುಗುರಿ, ದಿನೇಶ್ ಅತ್ತಾವರ, ಗುರುಪ್ರಸಾದ ಶಾಂತಿ, ಜೀವನ್ ದೊಕ್ಕೊಟ್ಟು ಇಂಚ ಬೇತೆ ಬೇತೆ ಸಂಘ ಸಂಸ್ಥೆ ಧಾರ್ಮಿಕ ಕೇಂದ್ರಲಿನ ನಾಯಕರು ಭಿನ್ನರಾದ ಪಾಲ್ದೊಂಡ್ಯರ. ರವಿ ಮುಡಿಮಾರ್, ಹರೀಶ್ ಸುವರ್ಣ ಪೊಸೋಟು, ರವಿ ಪೂಜಾರಿ ಕಡಂಬರ್, ಕೃಷ್ಣಪ್ಪ ಪೂಜಾರಿ ಬಡಾಜೆ ಇಂಚ ಪದಾಧಿಕಾರುಲು ಈ ಪೊರ್ತುಡಿತ್ತರ. ಜೋಕುಲು ಮಲ್ಲಕ್ಲಿಗ್ ಬೇತೆ ಬೇತೆ ಗೊಬ್ಬುಲು ಗುರುಪೂಜೆ ಅಟ್ಟಣೆ ಆದಿತ್ತನ. ಹೇಮಚಂದ್ರ ಕೈರಂಗಳ ಕಾರ್ಯಕ್ರಮ ಸುಧಾರ್ತೆರ. ಸಾಧಾರಣ 9-10 ಲಕ್ಷ ಜನ ಅದೇ ಬದಿತ್ತೇರು ಇಡೀ ಇತಿಹಾಸ ನಿರ್ಮಾಣ ಮಾಡ್ಕೊಂಡ ಇಡೀ ಹೊರೆಗಾಣಿಕೆ ಬಂದಿರೋ ಇಂಟರ್ನೆಟ್ ಆಡಿಗೆ ಮುಟ್ಟುದಿಚ್ಚಿಗೆ ಎಂದು ಬರ್ಕೊಂಡು ಆತು ಹೊರೆಗಾಣಿಕೆ ಆತು ಆಡಿಗೆ ಎತ್ತಿನಂಚಿನ ಸಂದರ್ಭ ಅದು 2019 ಗೆಜ್ಜಿಗಿರಿ ಕಾಲ ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು.